ಕಾರ್ಕಳ ತಾಲೂಕಿನ ಮುಣ್ಕೂರು ಗ್ರಾಮದ ಪುಸರಾಲ್ ಶೆಟ್ಟಿಬೆಟ್ಟುವಿನಲ್ಲಿ ಮನೆಗೆ ನುಗ್ಗಿ ಚಿನ್ನಾಭರಣ ದರೋಡೆಗೈದ ಘಟನೆ ಸೋಮವಾರ ನಡೆದಿದೆ. ಶೆಟ್ಟಿಬೆಟ್ಟು ಜರಾಮ್ ಪಿಂಟೋ ಎಂಬವರ ಮನೆಯಿಂದ ಸುಮಾರು 150 ಗ್ರಾಂ 10 ಲಕ್ಷಕ್ಕೂ ಅಧಿಕ ಮೌಲ್ಯದ ಚಿನ್ನಾಭರಣ ದರೋಡೆ ಮಾಡಲಾಗಿದೆ. ಸುಮಾರು 3 ತಿಂಗಳಿನಿಂದ ಮನೆಯಲ್ಲಿ ಯಾರೂ ಇಲ್ಲದ ಸಂದರ್ಭ ಚಿನ್ನಾಭರಣದ ದರೋಡೆ ಮಾಡಲಾಗಿದೆ. ನಿನ್ನ ಮನೆಗೆ ಬಂದ ಸಂದರ್ಭದಲ್ಲಿ ಘಟನೆ ಬೆಳಕಿಗೆ ಬಂದಿದೆ. ಘಟನಾ ಸ್ಥಳಕ್ಕೆ ಡಿವೈಎಸ್ಪಿ ವಿಜಯ್ ಪ್ರಸಾದ್, ವೃತ್ತ ನಿರೀಕ್ಷಕ ಸಂಪತ್ ಕುಮಾರ್, ಕ್ರೈಮ್ ಎಸ್ಐ ಜನಾರ್ದನ್, ಶ್ವಾನದಳ ಬೆರಳತ್ವ ತಜ್ಞರು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿದ್ದಾರೆ.